मेरे को मालूम नहीं है ಸರಿ ನೀನ್ ಹಿಂದಿ ಮಾತಾಡೋ ಅಂತ ಹೇಳ್ತೀಯ ಮತ್ತೆ मेरे को मालूम नहीं कन्नड़ सर ಮತ್ತೆ ನಾನೇನ್ ಮಾಡ್ಬೇಕು ಅದಕ್ಕೆ कन्नड़ मालूम नहीं मेरे को ಅದಕ್ಕೆ ನಾನೇನ್ ಮಾಡ್ಲಿ क्या बोल रहे हैं मेरे को ಕನ್ನಡ ಮಾತಾಡಲೇ ಕನ್ನಡ ಮಾತಾಡೋ ಕನ್ನಡ ಮಾತಾಡು मालूम नहीं सर ಹೋಗ್ ಮನೆಗೆ ಹೋಗು ಕೆಲಸ ಬಿಟ್ಟು ಮನೆಗೆ ಹೋಗು ಎಷ್ಟು ವರ್ಷ अभी ಆಯ್ತಪ್ಪ? ओनर ಮನೆಗೆ ಹೋಗಿ ಕೆಲಸ ಬಿಟ್ಟು सर ಎಷ್ಟು ವರ್ಷ ಆಯ್ತು समझा नहीं सर ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು क्या बोल रहे हैं समझा नहीं ನೀನ್ ಏನ್ ಹೇಳ್ದೆ ಆಗ್ಲೇ ನನ್ಗೆ समझा नहीं मेरे को ಈ ಕನ್ನಡ ಮಾತಾಡ ನೀನು क्या बोला हाँ मैं बोला ओनर बाहर गया बोल के उसके गया पहले क्या बोला मैं बोला हिंदी में बात करना मेरे को कन्नड़ नहीं है ಹಾ ನಾನೇಗ್ ಮಾತಾಡ್ದೆ ಈಗ ಹಿಂದಿನ ಹಿಂದಿ ನಾನೇಗ್ ಮಾತಾಡ್ದಪ್ಪ ಈಗ मेरे को मालूम नहीं है ना सर कन्नड़ ಈಗ ನಾನ್ ಹೆಂಗ್ ಹಿಂದಿ ಮಾತಾಡ್ದೆ ನಾನು ಕರ್ನಾಟಕದ ಅಂತಾನೆ ನಾನು ಕನ್ನಡ ತಾನೆ ನಾನು ಹೆಂಗ್ ಹಿಂದಿ ಮಾತಾಡ್ದೆ मेरे को मालूम है कन्नड़ ನಾನು ಹಿಂದಿ ಕಲ್ತ್ಕೊಂಡಿದ್ದೀನಿ मेरे को ತಾನೆ मालूम नहीं है ना ನಾನು ಹಿಂದಿ ಕಲ್ತ್ಕೊಂಡಿದ್ದೀನಿ ತಾನೆ ನಾನು ಹಿಂದಿ ಕಲ್ತ್ಕೊಂಡಿದ್ದೀನಲ್ಲಪ್ಪ ನಿನ್ ಜೊತೆ ಮಾತಾಡೋದಕ್ಕೆ समझा नहीं आपका बात क्या बोल रहे हैं मैं आपका हिंदी सीखेगा ना नहीं 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 मैं अभी बात कर रहा है ना हिंदी ओ, मालूम आप क्यों कन्नड़ा बात करता है नहीं मेरे को मालूम नहीं हो रहा है साहब अब मैं बात करता हूँ अभी आपको मालूम नहीं कैसे? आप जैसा मैं ऐसा क्या है मैं तो ऐसा नहीं है ना ಯಾವ ಅಲ್ಲಪ್ಪ ಅವ್ನು ಕೇಳ್ತಾ ಇದ್ದಾನೆ ಹಿಂದಿ ಮಾತಾಡು ಅಂತ ಹೇಳಿ दिस इज नॉट हिंदिया दिस इज इंडिया इंडिया क्लियर तो मालूम इंडिया तो आप कर्नाटक में रहते हैं ना और ठीक है आप पहले कन्नड़ सिखाओ मालूम नहीं सर ಮಾಲೂಮ್ ಎಷ್ಟು ತಿಂಗಳಾಯ್ತಪ್ಪ ಬಂದಿರೋ ಎಷ್ಟು ತಿಂಗಳಾಯ್ತಪ್ಪ ಬಂದು ಇಲ್ಲಿಗೆ हिंदी में बोलिए सर ಲೇ ಪುನಃ ಕನ್ನಡ ಕಲಿಯಲೇ ಏನ್ರ ಬಂದಿರೋದು ನಿಮ್ಗೆ ಲೇ ಹಿಂದಿ ಹಿಂದಿಲಿ ಮಾತಾಡೋ ಅಂತ ನನಗೆ ಇಲ್ಲಿ ಬಂದು ಇಷ್ಟು ವರ್ಷ ಆಗಿದೆ ಒಂದ್ ಪದ ಕನ್ನಡ ನಾನ್ ನೋಡಿ ನಾವ್ ಇಲ್ಲೇ ಇದ್ಕೊಂಡು ನಿಮ್ ಹಿಂದಿ ರಾಜ್ಯಕ್ಕೆ ಬರದೇ ಹೋದ್ರು ಎರಡು ಮಾತು ಕನ್ನಡದಲ್ಲಿ ಮಾತಾಡ್ತೀವಿ ನಾವು ನೀವು ಕನ್ನಡ ಒಂದೆರಡು ವರ್ಡ್ ಕನ್ನಡ ಬರಲ್ಲ ಅಂತಂದ್ರೆ ಏನರ್ಥ ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬಂದು ನನ್ನ ಹಿಂದಿ ಮಾತಾಡೋ ಅಂತೀಯ ನೀನು ನನ್ನ ಹಿಂದಿ ಮಾತಾಡೋ ಅಂತೀಯ ನೀನು ನನಗೆ ಇಲ್ಲಿಗೆ ಬಂದು मैं समझा नहीं कन्नड़ इसलिए बोला ಸರಿಯಪ್ಪ ಕಲ್ತ್ಕೋ ನಿನ್ಗೆ ಗೊತ್ತಿಲ್ಲ ಅಂತಂದ್ರೆ ಕಲ್ತ್ಕೋ आपको मैं कन्नड़ कल्को। मालूम नहीं ಎಷ್ಟು ವರ್ಷ ಆಯ್ತಪ್ಪ ಬೆಂಗಳೂರು ಬಂದೀಗ तो सर ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಕಿತ್ನಾ ಸಾಲ್ ಹುವಾ ಬೆಂಗಳೂರು ಹಾಕೆ 3 साल ಹಾ? 3 साल 3 ಸಾಲ್ 3 ವರ್ಷ ಆಗಿದೆ ಒಂದು ಪದ ಕನ್ನಡ ಬರಲ್ಲ ನಿನ್ಗೆ ಇನ್ನೇನ್ ಮಾಡ್ತಾ ಇದೀಯ ಇಲ್ಲಿ ಮತ್ತೆ ಇನ್ನೇನಪ್ಪ ಮಾಡ್ತಾ ಇದೀಯ ಕನ್ನಡ ಕಲಿತ ನೀನು ಹೋಟ್ಲ ಏನಿದೆ ಹೋಟೆಲ್ ಏನಪ್ಪ ಇಲ್ಲಿ ಕನ್ನಡದವ್ರು ಯಾರು ಹೋಟ್ಲವ್ರು ಬರಲ್ವಾ ಹೋಟ್ಲಿಗೆ ಕನ್ನಡದವ್ರು ಬರ್ತಾರ ಇಲ್ವಾ ಬರ್ತಾ ಇರ್ತಾನೆ ಒಂದೆರಡು ಮೊದಲು ಪದ ಕನ್ನಡ ಕಲ್ತ್ಕೊಂಡು ನಿಮಗೆಲ್ಲ ಹೋಗ್ಬೇಕು. ಬುದ್ಧಿ ಮೊದಲು ನಮ್ಮವ್ರು ಕಳ್ಕೊಂಡು ಹೊಡಿಬೇಕು ನಿಮ್ ಜೊತೆ ಕರೆಕ್ಟ್ ಆಗಿ ಮಾತಾಡಲ್ವಲ್ಲ ನಮ್ಮವ್ರು ಹೊಡಿಬೇಕು ಹೇಳ್ಬೇಕು ಅಂತಂದ್ರೆ 3 ವರ್ಷ ಆಗಿದೆ ಒಂದು ಪದ ಕನ್ನಡ ಬರಲ್ಲ ನಿಮ್ಗೆ ನನ್ನ ಹಿಂದಿಲಿ ಮಾತಾಡೋ ಅಂತಾನೆ ये तो अंदर- मालूम अंदर नहीं ऐसे सर माताड़ दो। कल ही मेरे को माताड़। मालूम नहीं ना इसलिए ಕಲಿತೀನಿ ಅಂತ ಹೇಳು ಕಲಿತೀನಿ ಅಂತ ಹೇಳಪ್ಪ ಹಾ. वो तो कोशिश कर रहा है लेकिन आता नहीं सबको ಕಲಿಯಪ್ಪ बराबर आता ನೀನು नहीं। ಸರಿ ನೀನು ಬರ್ಲ ಕಲಿ ಈಗ ನಾನು ಮಾತ್ರ 3 ವರ್ಷ ಆಗಿದೆ ಒಂದ್ ಪದ ಬರಲ್ಲ वो तो मेरे को कोशिश कर रहा है लेकिन आता नहीं ನಿನಗೆ ರೈಟ್ಸ್ ಇಲ್ಲ ನಿನಗೆ ರೈಟ್ಸ್ ಇಲ್ಲ ನನಗೆ ಕನ್ನಡ ಮಾತಾಡೋ ಅಂತ ಹೇಳಿ ಹಿಂದಿ ಮಾತಾಡೋ ಅಂತ ಹೇಳಕ್ ರೈಟ್ಸ್ ಇಲ್ಲ ಯು ಡೋಂಟ್ ಹ್ಯಾವ್ ರೈಟ್ಸ್ ನನಗೆ ಹಿಂದಿ ಮಾತಾಡೋ ಅಂತ ಹೇಳೋದಕ್ಕೆ ನಿಂಗೆ ರೈಟ್ಸ್ ಇಲ್ಲ ನೀನ್ ಇಲ್ಲಿರೋದು ಕರ್ನಾಟಕ ಕನ್ನಡ ಕಲಿ ಇಲ್ಲ ಮುಚ್ಕೊಂಡು ರೈಟ್ ಹೇಳು वो तो मालूम ನೀನ್ है। ಮೂರು ಮುಚ್ಕೊಂಡು ರೈಟ್ ಹೇಳು ಇಲ್ಲ ಕನ್ನಡ ಕಲಿ ಇಲ್ಲ ಮಾತಾಡಕ್ಕಾಲಿಲ್ವಾ ನನಗೆ ಫೋರ್ಸ್ ಮಾಡಬೇಡ ನಿನಗೆ ಗೊತ್ತಿಲ್ವಾ ಕನ್ನಡ ನನಗೆ ಹಿಂದಿ ಮಾತಾಡೋ ಅಂತ ಫೋರ್ಸ್ ಮಾಡಬೇಡ ಗೊತ್ತಿಲ್ಲ ಸರ್ ಕಲಿ. ಕನ್ನಡ ಗೊತ್ತಿಲ್ಲ ಸರ್. ಕಲಿತೀನಿ ಅಂತ ಹೇಳು ಕಲಿತೀನಿ ಅಂತ ಹೇಳು ಕಲಿತೀನಿ ಅಂತ ಹೇಳು वो क्या बोल समझा नहीं ಕಲಿತೀನಿ ಇನ್ನು ಮೇಲೆ ಕಲಿತೀನಿ ಹಾ ಕಲಿತೀನಿ ಅಂತ ಹೇಳು ಸಾರಿ ಬೋಲೋ ಕನ್ನಡ ಕಲಿತೀನಿ ಹೇಳು ಕನ್ನಡ ಕಲಿತೀನಿ ಕನ್ನಡ ಕಲಿತೀನಿ ಹಾ. ಕನ್ನಡ 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 ಕಲಿತೀನಿ ಕಲಿ ಒಂದೊಂದು ನೋಡಪ್ಪ ನೀನ್ ಇಲ್ಲಿ ಬಂದಿದ್ಯಾ ದುಡ್ಕೊಂಡು ತಿಂತೀಯ ತಿನ್ನು ನಾವೇನು ಬೇಜಾರ್ ಮಾಡ್ಕೊಳಲ್ಲ ನಿನ್ ಬಗ್ಗೆ नहीं बेजार नहीं ಬದುಕು. सर ಒಂದ್ ನಿಮಿಷ ಕೇಳಮ್ಮ ನೀನ್ ಬದುಕು ನೀನ್ ಯಾರು ಕೇಳಲ್ಲ ಇಲ್ಲಿ ಅಟ್ಲೀಸ್ಟ್ ನೀನ್ ನನಗ್ ಫೋರ್ಸ್ ಮಾಡಬೇಡ ನೀನ್ ಹಿಂದಿ ಮಾತಾಡೋ ಅಂತ ಹೇಳೋದಕ್ಕೆ ಇದು ಉತ್ತರ ಭಾರತ ಅಲ್ಲ ಇದು ಕರ್ನಾಟಕ ಇಲ್ಲಿ ಇದೆಯಾ ಅಂತ ನೀ ಕನ್ನಡದಲ್ಲಿ वो तो ಮಾತಾಡ್ಬೇಡ. करेंगे सर लेकिन मेरे को ನೀನ್ ಯಾರಿಗೂ ಹೇಳ್ಬೇಡಪ್ಪ ಇನ್ಮೇಲೆ ಹಿಂದಿ ಮಾತಾಡ್ಬೇಡ ಅಂತ ಕನ್ನಡ सीखना सीखना है। ಕನ್ನಡ ಮಾತಾಡ್ಬೇಕಷ್ಟೇ ನೀನು ನೀನ್ ಕಲಿ ಯಾಕೆ ಗೊತ್ತಾ ನಿನಗೆ ಕಲಿ ಅಂತ ಹೇಳ್ತಾ ಇದ್ರೆ 3 ವರ್ಷ ಆಗಿದೆ ನೀನ್ ಬಂದು ನೀನ್ ಒಂದ್ ತಿಂಗಳಾದ್ರೂ ಅಡ್ಜಸ್ಟ್ ಮಾಡೋಣ ಸ್ವಲ್ಪ ಏನೋ ಒಂದು ಎಕ್ಸ್ಕ್ಯೂಸ್ ಕೊಡೋಣ ನೀನ್ ಬಂದು 3 ವರ್ಷ ಆಗಿದೆ ಒಂದ್ ಪದ ಬರಲ್ಲ ನಿಂಗೆ ಕನ್ನಡ ಅಂದ್ರೆ ಏನ್ ಅರ್ಥ ನೀನು ನನಗೆ ಹಿಂದಿ ಮಾತಾಡೋ ಅಂತೀಯ ಇನ್ಮೇಲೆ ನೀನ್ ಬಂದ ಕನ್ನಡದಲ್ಲಿ ಮಾತಾಡ್ಬೇಕು ನೀನು